ಸರ್ಕಾರದ ಇಬ್ಬಗೆ ನೀತಿಯಿಂದ ಇಂದು ಖಾಸಗಿ ಹಾಗೂ ಸರ್ಕಾರಿ ಶಾಲೆಗಳು ಸೊರಗುತ್ತಿವೆ ಎಂದು ಗವಿಮಠ ಬೆಟ್ಟದಹಳ್ಳಿ ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳು ಅಭಿಪ್ರಾಯಪಟ್ಟರು. ತಿಪ್ಪೂರು ಗ್ರಾಮದ ಬಸವೇಶ್ವರ ಪ್ರೌಢಶಾಲೆಯಲ್ಲಿ ಆಯೋಜನೆ ಮಾಡಲಾಗಿದ್ದ ಗುರುವಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಗುರುಕುಲ ವಿದ್ಯಾಭ್ಯಾಸಕ್ಕೂ ಈಗಿನ ವಿದ್ಯಾಭ್ಯಾಸಕ್ಕೂ ಅತಿ ಹೆಚ್ಚಿನ ಅಂತರವಿದ್ದು, ಇದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಸರ್ಕಾರಗಳು ಯೋಚನೆ ಮಾಡಬೇಕು ಎಂದರು. ಸಮಾರಂಭದಲ್ಲಿ ಗುರುಗಳನ್ನು ಸನ್ಮಾನಿಸಲಾಯಿತು ಹಾಗೂ ಹಳೆ ವಿದ್ಯಾರ್ಥಿಗಳು ಹಾಗೂ ಹಾಲಿ ವಿದ್ಯಾರ್ಥಿಗಳು ಸೇರಿ ಹಮ್ಮಿಕೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ನಂದೀಶ್, ಮಲ್ಲಿಕಾರ್ಜುನಯ್ಯ, ಸೀತಕುಮಾರ್, ಲಿಂಗರಾಜು, ಯತೀಶ್ ಹಾಗೂ ತಿಪ್ಪೂರು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ವರದಿ ಮಂಜುನಾಥ್ ಗುಬ್ಬಿ. ನಮ್ಮ ಎಲ್ಲಾ ಶಾಲೆಗಳಿಗಿಂತಲೂ ಸಮೃದ್ಧವಾದ ವಿಶಾಲವಾದ ಜಾಗ ಯಾವುದಾದ್ರೂ ಇದೆ ಅದು ತಿಪ್ಪೂರು ಶಾಲೆಯನ್ನು ತಿಳ್ಕೊಳ್ಳೋದು. ಸುಮಾರು 20 ಸಂಸ್ಥೆಗಳಿಗೆ ತಿಪ್ಪೂರು ಶಾಲೆಯಲ್ಲಿ ಇರತಕ್ಕಂಥ ವ್ಯವಸ್ಥೆ ನಮಗೆ ಯಾವ ಶಾಲೆಗಳಿಲ್ಲ. ಅಂತಹ ವ್ಯವಸ್ಥೆ ಇರುವ ಶಿಕ್ಷಣ ಶಾಲೆಗೆ ಬಂದು ಮಕ್ಕಳು, ಸಮಾಜದ ಮಕ್ಕಳು, ಅವರು ಖಾಸಗಿ ಎಲ್ಲಾದ್ರೂ ಹೋಗ್ಲಿ, ಸರ್ಕಾರಿ ಎಲ್ಲಾದ್ರೂ ಹೋಗ್ಲಿ, ಈ ಶಾಲೆಗೆ ಬಂದು ಇಂತಹ ವಾತಾವರಣ ಇದೆ. ಶಿಕ್ಷಕರು ಕೊರತೆ ಅಲ್ವಾ? ನಿಮ್ಮ ಶಿಕ್ಷಕರಿಗೆ ನಾನು ಶಿಕ್ಷಕರು ನೇಮಿಸ್ತೇನೆ, ಸರ್ಕಾರ ಅವಕಾಶ ಮಾಡಿಕೊಡುತ್ತೆ ಅಂತೇಳಿ ಯಾವ ಅಧಿಕಾರಿಗಳು ಬರಲಿಲ್ಲ, ಯಾವ ಅಧಿಕಾರಿಗಳು ಬರಲಿಲ್ಲ. ಈವರೆಗೆ ಸುಮಾರು 4 ವರ್ಷಗಳಿಂದ ಈ ಶಾಲೆ ತುಂಬಿಟ್ಟ ಎಳುತ್ತಾ ಹೇಗೋ ಸಾಗುತ್ತಾ ಇದೆ. ಇದನ್ನು ಬಹಳ ದುಃಖದಿಂದ ಹೇಳಬೇಕಾಗಿದೆ. ಈಗಲಾದರೂ ಸರ್ಕಾರಗಳು ಮನಸ್ಸು ಮಾಡಿ ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂತಹ ಶಾಲೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ಶಿಕ್ಷಕರು ನೇಮಕ ಮಾಡಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಸರ್ಕಾರಿಯಲ್ಲಿ ಓದುವವರು ಮಾತ್ರ ಸಮಾಜದ ಮಕ್ಕಳು, ಖಾಸಗಿ ಶಾಲೆಯಲ್ಲಿ ಓದುವಂಥ ಮಕ್ಕಳು ಸಮಾಜದ ಮಕ್ಕಳಿಗೆ ಒಂದು ಪ್ರಶ್ನೆ ಕೊಡಬೇಕು. ಸರ್ಕಾರಿ ಖಾಸಗಿ ಅಂತ ವಿಂಗಡಿಸಬಾರದು. ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೇ ಕೂಡ ಮಾತನಾಡುವಾಗ ಹೇಳಿದ್ರು, ಏನು SLC ಶಿಕ್ಷಣ ಕೊಡ್ತೀವಲ್ಲ, ಯಾವುದೇ ಕಾರಣಕ್ಕೂ ಶಿಕ್ಷಕರು ಕೊರತೆ ಆಗಬಾರದು. ರಿಟೈರ್ಡ್ ಆಗಬೇಕು ಅನ್ನೋ ಒಂದು ತಿಂಗಳು ಮುಂಚಿತವಾಗಿ ಈ ಶಾಲೆಗೆ ರಿಟೈರ್ಡ್ ಆಗ್ತಾರೆ ಅಂತ ಗೊತ್ತಾದ್ರೆ ಆ ಶಾಲೆಗೆ ಕೂಡಲೇ ಶಿಕ್ಷಕರು ನೇಮಿಸಬೇಕು. ಒಂದು ಕಿಂಚಿತ್ತು ಮಕ್ಕಳಿಗೆ ಅನ್ಯಾಯ ಆಗಬಾರದು. ಆ ದೃಷ್ಟಿಯಿಂದ ಸರ್ಕಾರ ಗಮನಿಸಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಹಳ ಉತ್ತಮವಾದ ಕಾರ್ಯಕ್ರಮ ಇದು. ಸರ್ಟಿಫಿಕೇಟ್ ಆಗಲಿ ಕೇವಲ ಅಕ್ಷರ ವಿದ್ಯೆಗಳನ್ನು ಕಲಿಸುವುದು ಶಿಕ್ಷಣದ ಗುರಿ ಅಲ್ಲ. ಅದು ನೇರವಾಗಿ ಒಬ್ಬ ವ್ಯಕ್ತಿಯಲ್ಲಿ ಅತ್ಯದ್ಭುತವಾದ ಶಕ್ತಿ, ಆತ್ಮಶಕ್ತಿಯನ್ನು ಕಲಿತೀವಿ. ಜ್ಞಾನಶಕ್ತಿ, ಇಚ್ಛಾಶಕ್ತಿಯನ್ನು ಪ್ರಚೋದನೆಗೊಳಿಸಿ, ಅದು ಪರಿಗಣಿಸಿ, ಅವರಲ್ಲಿರುವ ಇಚ್ಛಾಶಕ್ತಿಯನ್ನು ಜಾಗೃತಗೊಳಿಸಿ, ಜ್ಞಾನಶಕ್ತಿಯನ್ನು ತುಂಬಿ ಅವರಲ್ಲಿ ಕ್ರಿಯಾಶೀಲರನ್ನಾಗಿ ಮಾಡುವಂಥ ಕೆಲಸ ಯಾವುದಾದ್ರೂ ಇದೆ ಅದು ಶಿಕ್ಷಣ ಕ್ಷೇತ್ರ ಅನ್ನೋದು ಮರೆಯಬಾರದು. ಶಿಕ್ಷಣ ಕ್ಷೇತ್ರ ಅತ್ಯಂತ ಪವಿತ್ರವಾದ, ಶ್ರೇಷ್ಠವಾದ ಕ್ಷೇತ್ರ ಅದು. ಯಾವ ದೇಶದಲ್ಲಿ ಶಿಕ್ಷಣಕ್ಕೆ ಆದ್ಯತೆ ಕೊಟ್ಟಿರ್ತಾರೆ ಆ ದೇಶ ಸುಭಿಕ್ಷವಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ, ಶಾಂತವಾಗಿರುತ್ತೆ. ದುರಾದೃಷ್ಟವಶಾತ್ ನಮ್ಮ ದೇಶದಲ್ಲಿ ಶಿಕ್ಷಣಕ್ಕೆ ಆದ್ಯತೆ ಕೊಡಲಿಲ್ಲ. ತಾತ್ಕಾಲಿಕ, ಔಪಚಾರಿಕ ಅಥವಾ ಸಾಮಾನ್ಯವಾಗಿ 15% ಅಷ್ಟೇ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟಿಲ್ಲ. ಬಜೆಟ್ ಅನ್ನು ತೆಗೆದು ನೋಡಿರ್ತಾರೆ ನೀವು. ಬಜೆಟ್ ಇಳಿಸ್ತಾರಲ್ಲ, ಅವಾಗ ಎಷ್ಟು ಕೊಟ್ಟಿದ್ದಾರೆ ಶಿಕ್ಷಣಕ್ಕೆ ಅಂತ ನೀವು ಯೋಚನೆ ಮಾಡಿ. ಈ ವರ್ಷದಿಂದ ಸ್ವಲ್ಪ ಕೊಟ್ಟಿದ್ದಾರೆ, ಆದರೂ ಸಹಿತ ಆ ಕೊಟ್ಟಂತ ಅನುದಾನ ಸಹಿತ ಸದ್ಬಳಕೆ ಆಗಲಿಕ್ಕೆ ವ್ಯವಸ್ಥಿತವಾದ ಮಾರ್ಗದರ್ಶನ ಇಲ್ಲ. ಹಾಗಾಗಿ ನೋಡಿ, ತಿಪ್ಪೂರು ಅಂತ ಗ್ರಾಮದಲ್ಲಿ ಪ್ರಶಾಂತವಾದ ಗುರುಕುಲ ಪದ್ಧತಿಯ ಶಿಕ್ಷಣ ಕ್ಷೇತ್ರ ಇದೆ. ಗುರುಕುಲ ಪದ್ಧತಿಗೆಲ್ಲ ಆ ಥರದ ವಾತಾವರಣ ಈ ತಿಪ್ಪೂರು ಗ್ರಾಮದಲ್ಲಿದೆ. ದೊಡ್ಡ ದೊಡ್ಡ ಕಟ್ಟಡಗಳು ಶಿಕ್ಷಣ ಕ್ಷೇತ್ರಕ್ಕೆ ಅವಶ್ಯಕತೆ ಇಲ್ಲ. ದೊಡ್ಡ ದೊಡ್ಡ ಕಟ್ಟಡ, ದೊಡ್ಡ ಎಕ್ವಿಪ್ಮೆಂಟ್ಸ್ ಇದಾವಲ್ಲ, ಅವೆಲ್ಲ ಶಿಕ್ಷಣ ಕ್ಷೇತ್ರಕ್ಕೆ ಆದ್ಯತೆ ಅಲ್ಲ. ಪ್ರಶಾಂತವಾದ ವಾತಾವರಣ, ತಂಗಾಳಿ ಬೀಸುವಂತಹ